ಬ್ಯಾರಿಸ್ ಗ್ರೂಪ್ ಆಯೋಜಿಸಿರುವ ಗ್ರೀನ್ ವಾಕಥಾನ್ 2021ಕ್ಕೆ ಕೊಣಾಜೆ ಮಂಗಳ ಗಂಗೋತ್ರಿಯ ವಿಶ್ವವಿದ್ಯಾನಿಲಯ ಮಂಗಳ ಸಭಾಂಗಣದಲ್ಲಿ ಚಾಲನೆಯನ್ನ ನೀಡಲಾಯಿತು. ಬಿಐಟಿ ಮತ್ತು ಬೀಡ್ಸ್ ಹಮ್ಮಿಕೊಂಡ ವಿಶ್ವ ಹಸಿರು ಸಪ್ತಾಹ ಗ್ರೀನ್ ವಾಕಥಾನ್ಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಚಾಲನೆಯನ್ನ ನೀಡಿದರು. ಬಿಐಟಿ ಮತ್ತು ಬೀಡ್ಸ್ ಹಮ್ಮಿಕೊಂಡ ವಿಶ್ವ ಹಸಿರು ಸಪ್ತಾಹ ಗ್ರೀನ್ ವಾಕಥಾನ್ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಆಡಿಟೋರಿಯಂನಿಂದ ಆರಂಭಗೊಂಡು ದೇರಳಕಟ್ಟೆಯ ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ನತ್ತ ಸಾಗಿತ್ತು. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ವಾಕಥಾನ್ಗೆ ಚಾಲನೆಯನ್ನ ನೀಡಿ ಮಾತನಾಡಿ, ಸ್ವಚ್ಛ ಮನಸ್ಸು ಹೊಂದಿದ್ರೆ ಮಾತ್ರ ಪರಿಸರವು ಸ್ವಚ್ಛವಾಗಲಿದೆ. ನಮಗೆ ಜೀವ ಮೊದಲು, ಜೀವನ ಆ ಬಳಿಕವಾಗಿದೆ. ಜೀವ ಉಳಿಯಲು ಪ್ರಕೃತಿ ಮುಖ್ಯವಾಗಿದೆ. ಹಾಗಾಗಿ ಪ್ರಕೃತಿ ಉಳಿಸುವ ಕೈಂಕರ್ಯಕ್ಕೆ ನಾವೆಲ್ಲ ಕೈ ಜೋಡಿಸಬೇಕಿದೆ ಎಂದು ಹೇಳಿದ್ರು. ನೈತಿಕ ಹೊಣೆಗಾರಿಕೆ ಇದೆ. ಯಾಕೆಂತ ಹೇಳಿದ್ರೆ ನಾವು ವರ್ಲ್ಡ್ ಯೂನಿವರ್ಸಿಟಿ ಗ್ರೀನ್ ಮೆಟ್ರಿಕ್ ರ್ಯಾಂಕಿಂಗ್ ಅಲ್ಲಿ ಇಡೀ ಭಾರತ ದೇಶದಲ್ಲಿ ಕಳೆದ ವರ್ಷ ನಂಬರ್ 1 ಸ್ಥಾನಕ್ಕೆ ನಾವು ತಲುಪಿದ್ದೇವೆ. ಈ ನಂಬರ್ 1 ಸ್ಥಾನಕ್ಕೆ ತಲುಪಬೇಕಾದ್ರೆ ಕುಲಪತಿಗಳಿಂದ ಮಾತ್ರ ಸಾಧ್ಯವಿಲ್ಲ. ಎಲ್ಲರ ಮನಸ್ಸಿನ ತೆರೆದುಕೊಳ್ಳುವಿಕೆ, ಎಲ್ಲರ ಒಳಗೊಳ್ಳುವಿಕೆ, ಪಾಲ್ಗೊಳ್ಳುವಿಕೆ, ಭಾಗವಹಿಸುವಿಕೆ ಅತ್ಯಮೂಲ್ಯವಾದದ್ದು. ಮತ್ತೆ ಇಂಥ ಒಂದು ಕೈಂಕರ್ಯದಲ್ಲಿ ಎಲ್ಲರೂ ತೊಡಗಿಸಿಕೊಳ್ತಾರೆ ಅಂತ ಹೇಳಿದ ಕೂಡಲೇ ನಾವು ಮುಂದೆ ಬರ್ತೇವೆ, ನಾವು ಸ್ವಾಗತಿಸ್ತೇವೆ, ಕೈ ಜೋಡಿಸ್ತೇವೆ, ಸಹಾಯ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ವರ್ಲ್ಡ್ ಗ್ರೀನ್ ಬಿಲ್ಡಿಂಗ್ ವೀಕ್ 2021 ಸೆಲೆಬ್ರೇಟ್ ಮಾಡುವಂಥದ್ದು ಬಹಳ ಅತ್ಯಮೂಲ್ಯವಾದದ್ದು, ಬಹಳ ಅವಶ್ಯಕವಾದದ್ದು. ಬ್ಯಾರಿಸ್ ಗ್ರೂಪ್ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಬ್ಯಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸ್ವಚ್ಛ ಹಾಗೂ ಹಸಿರು ನಗರವನ್ನ ಉತ್ತೇಜಿಸುವ ಸಲುವಾಗಿ ಜಾಗೃತಿ ಮೂಡಿಸುವ ಅಗತ್ಯವಿದೆ. ಪ್ರಕೃತಿ ನಮಗೆ ಸಾಕಷ್ಟು ಕೊಡುಗೆಗಳನ್ನ ನೀಡುತ್ತದೆ. ಆದರೆ ಪ್ರಕೃತಿಗೆ ನಾವೇನು ಕೊಡುತ್ತಿದ್ದೇವೆ ಎಂಬುದು ಮುಖ್ಯವಾಗಿದೆ. ಒಂದು ಮನೆ ಅಥವಾ ಕಟ್ಟಡ ನಿರ್ಮಿಸುವಾಗ ಸಾಕಷ್ಟು ಮರಗಳನ್ನ ಕಡಿಯುತ್ತೇವೆ, ಆದರೆ ಮತ್ತೆ ಸಸಿ ನೆಡಲು ಮುಂದಾಗುವುದಿಲ್ಲ. ಸಸಿಗಳನ್ನ ನೆಟ್ಟರಷ್ಟೇ ಪರಿಸರ ಹಸುರೀಕರಣಗೊಳ್ಳಬಹುದು. ಪ್ರಕೃತಿ ಪ್ರೇಮ ಪರಿಸರ ಸ್ವಚ್ಛತೆಯ ವಾಗ್ದಾನ ಉದ್ದೇಶವಾಗಿದೆ ಎಂದು ಹೇಳಿದರು. When you think about a materialistic way, we think for our profit. We think for a selfishness will come into play. We think about our growth without respecting the other's growth. When it comes to the green and the sustainability in a holistic manner, when we want to grow, we also allow others to grow. That is a basic principle of green and sustainability, what I understood. Green is not, I always say, green is not a fashion statement. It is a passion statement. We need to have a passion. We need to have a commitment. And the world, we have not, it has not come from our grandfathers. We have borrowed from our children. ಬಿಐಟಿ ಪ್ರಾಂಶುಪಾಲ ಡಾಕ್ಟರ್ ಎಸ್ಐ ಮಂಜೂರ್ ಬಾಷಾ, ಬೀಡ್ಸ್ ಪ್ರಾಂಶುಪಾಲ ಎಆರ್ ಅಶೋಕ್ ಮೆಂಡೋನ್ಸಾ, ಡಾಕ್ಟರ್ ಅಜೀಜ್ ಮುಸ್ತಫಾ, ವೆಂಕಟೇಶ್ ಪೈ, ಸಂತೋಷ್ ಡಿಸೋಸಾ, ಬಿಐಟಿ ಇಸಿಎ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಅಬ್ದುಲ್ಲಾ ಗುಬ್ಬಿ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್, ಕೊಣಾಜೆ.